ಅಬುದಾಬಿಯಲ್ಲಿ ಮಿನಾ ಪ್ಲಾಜಾ ಗೋಪುರಗಳ 144 ಮಹಡಿಗಳನ್ನು ಕೇವಲ 10 ಸೆಕೆಂಡ್ನಲ್ಲಿ ನೆಲಸಮ ಮಾಡಲಾಗಿದೆ. ಮಾಡರ್ನ್ ಪ್ರಾಪರ್ಟೀಸ್ ಮಾಸ್ಟರ್ ಡೆವಲಪರ್ ಸಂಸ್ಥೆಗಳ ಆಶ್ರಯದಲ್ಲಿ ಈ ಕಟ್ಟಡವನ್ನು ಹಲವಾರು ಸ್ಫೋಟಕಗಳನ್ನು ಇರಿಸಿ ಕೇವಲ 10 ಸೆಕೆಂಡ್ನಲ್ಲಿ ನೆಲಸಮ ಮಾಡಲಾಗಿದೆ. ಈ ದೃಶ್ಯ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಅದರ ಜೊತೆಗೆ ಕೇವಲ 10 ಸೆಕೆಂಡ್ಗಳಲ್ಲಿ ನೆಲಸಮಗೊಳಿಸಕ್ಕೆ ಒಳಪಟ್ಟಂತಹ ಅತಿ ಎತ್ತರದ ಕಟ್ಟಡ ಇದು ಎನ್ನುವ ಕಾರಣಕ್ಕೆ ದಾಖಲೆಯ ಪುಟಕ್ಕೆ ಸೇರಿದೆ.